ಕಲೆಯನ್ನೇ ನಂಬಿ ಬದುಕುವ ಜನರ ಬದುಕು ಕೊರೋನಾದಿಂದ ಕಮರಿ ಹೋಗಿದೆ. ಎರಡನೇ ವರ್ಷವೂ ಕಲಾವಿದರ ಸೀಸನ್ ಕೋವಿಡ್ಗೆ ಬಲಿಯಾಗಿದ್ದು ಜೀವನ ಸಾಗಿಸಲು ಕಷ್ಟಪಡುವಂತಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ದೈನಂದಿನ ಜೀವನದಲ್ಲಿ ಕಲೆಯನ್ನೇ ನಂಬಿ ಬದುಕುವವರು ಅದೆಷ್ಟೋ ಜನರಿದ್ದಾರೆ. ಕಲಾವಿದರೆಂಬ ಹೆಸರಿನೊಂದಿಗೆ ಜನರಿಗೆ ಮನರಂಜನೆ ನೀಡಿ ತನ್ನ ಬದುಕು ಕಟ್ಟಿಕೊಂಡವರು ಕಲೆಯಿಂದಾಗಿ ಬದುಕು ನಡೆಸುತ್ತಿದ್ದಾರೆ. ಆದರೆ ಅವರ ವರ್ಷದ ಆದಾಯ ಬರುವುದು ಕೇವಲ 5 ತಿಂಗಳು ಮಾತ್ರ. ವಾರ್ಷಿಕೋತ್ಸವ, ನೇಮ, ಜಾತ್ರೆ, ಕಂಬಳ, ಸಮಾವೇಶ ಹೀಗೆ ವಿವಿಧ ಕಾರ್ಯಕ್ರಮಗಳು ನಡೆದಾಗ ಕಲಾವಿದರಿಗೆ ಒಂದಷ್ಟು ಆದಾಯ ಕೈ ಸೇರುತ್ತೆ. ಯಕ್ಷಗಾನ, ನಾಟಕ, ರಸಮಂಜರಿ, ಬ್ಯಾಂಡು, ವಾಲಗ, ಚಂಡೆ ಹೀಗೆ ವಿವಿಧ ಪ್ರಕಾರದ ಕಲಾವಿದರಿಗೆ ಈ 5 ತಿಂಗಳ ದುಡಿಮೆ ವರ್ಷದ ದುಡಿಮೆಯಾಗುತ್ತೆ. ಆದ್ರೆ ಸದ್ಯ ಮತ್ತೆ ಲಾಕ್ಡೌನ್ ಆಗಿರೋದು ಬದುಕಿಗೆ ಮಾರಕ ಹೊಡೆತ ನೀಡಿದೆ. ಸಾವಿರಾರು ಕಲಾವಿದರ ಬದುಕು ಬೀದಿಗೆ ಬರುವಂತಾಗಿದೆ. ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಒಟ್ಟು 60ಕ್ಕೂ ಅಧಿಕ ವೃತ್ತಿಪರ ಯಕ್ಷಗಾನ ಮೇಳಗಳಿವೆ. ಸುಮಾರು 3,000 ಕಲಾವಿದರಿದ್ದಾರೆ. ನಾಟಕ ರಂಗದಲ್ಲಿ ಸುಮಾರು 50ಕ್ಕೂ ಅಧಿಕ ವೃತ್ತಿಪರ ತಂಡಗಳಿವೆ. ಹಾಗೆ 1,500ರಷ್ಟು ಕಲಾವಿದರಿದ್ದಾರೆ. ಇನ್ನು ಭೂತಾರಾಧನಾ ಕ್ಷೇತ್ರ, ರಸಮಂಜರಿ ಕ್ಷೇತ್ರಗಳಲ್ಲಿ ಇನ್ನೂ ಸಾವಿರಾರು ಕಲಾವಿದರಿದ್ದಾರೆ. ಕೆಲವರಿಗೆ ಉಪಕಸುಬುಗಳಿದ್ದರೂ 60% ಕಲಾವಿದರಿಗೆ ಬೇರೆ ಉಪವೃತ್ತಿಗಳಿಲ್ಲ. ಒಟ್ಟಾರೆ ಎಲ್ಲರನ್ನೂ ರಂಜಿಸುವ ಕಲಾವಿದರ ಬದುಕು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಕೊರೋನಾ ಎರಡನೇ ಅಲೆ ಪಂಡ ಈ ಕಲಾವಿದರನ್ನ ಒಂಜಿ ಬದುಕದ ಬಗ್ಗೆ ಅನ್ಪಣಂದುಲ್ಲೆ. ಕೊರೋನಾ ಸುರುತ ಅಲೆಟೆ ಕಲಾವಿದರು ಮಾತೆರ್ಲ ಸೋತು ಬದುಕ್ತೇರು. ಅಂಡ ಈ ಸರ್ತಿ ಅಂಡಲ ಎಂಕಲಿ ಕಲಾವಿದರಿಗೆ ಒಂಜಿ ಅವಕಾಶಲು ತಿಕ್ಕು, ಮಸ್ತ್ ನಾಟಕ ಮಲ್ಪರೆ, ಅಭಿನಯ ಮಲ್ಪರೆ ಅವಕಾಶ ತಿಕ್ಕು ಪಂಡು ಎಂದುತ್ತ. ಅಂಡ ಪೋಯಿ ಸರ್ತಿಲ್ಲ ಬೇಗ ಈ ಸರ್ತಿ ಸೀಸನ್ ಸ್ಟಾರ್ಟ್ ಆಪಿನ ಹೊರತುಗೆ ಕೊರೋನಾ ಎರಡನೇ ಅಲೆ ಬತ್ತದು ಕಲಾವಿದರನ್ನ ಬದುಕನೇ ಸುನಾಮಿ ಬತ್ತು 19 ಲೆಕ್ಕ ಪವನು. ಸಾಧಾರಣ ಮಟ್ಟಿಗೆ ಕಾಸರಗೋಡು, ಮ್ಯಾಂಗ್ಳೂರು, ಅಂಚನೆ ಉಡುಪಿ ಒಂದೇಟು ಸಾಧಾರಣ ಮಟ್ಟಿಗೆ ಒಂಜಿ 5 ಅಂಡಲ ಟೀಮು ಉಂಡು. ನಾಟಕ ತಂಡೋಲ್ಲ 5 ಟೀಮು ಸಾಧಾರಣ 1,000 ಜಾಸ್ತಿ ಕಲಾವಿದರು ಬೇನಂದುಲ್ಲೇರು. ಸಾಧಾರಣ ಒಂದು 10% ಕಲಾವಿದರೆಲ್ಲ ಆಯ್ತು ಕಲೆನೇ ನಮ್ಮದು ಬದುಕಿನ ಕಲಾವಿದರು ಉಳ್ಳೇರು. ಅಗಲ್ನ ಬದುಕಿ ಎಂಚ ಅಗಲು ಎಂಚೆ ಜೀವನ ಮಾಡ್ಬೋದು ಒಂಜಿನೇ ಅದು. ಕೆಲವು ಸರ್ತಿ ಪೊಯ್ಸಲ ಕೆಲವು ಜನ ಈ ಇನ್ನೇನು ಬಿಡ್ದು ಹೋಟೆಲ್ ಮೀಂದ ಬೇರೆ ತರಕಾರಿ ಬೇರೆ ಅವು ಪುರ ಬರ ಮಲ್ಪರ ಶುರು ಮಾಡ್ತೀರಿ. ಅವೇನು ತುಯಿನ ಮಾತೆರ್ಲ ಅವೇ ಬೇರೆ ಮಲ್ಪರ ಮಾತೆರ್ಲ ಶುರು ಮಾಡ್ತೀರಿ. ಅಂಚದ ಈ ಸರ್ತಿ ಕಲಾವಿದರನ್ನ ಬದುಕಿ ಒಂಜಿ ಹಂತಗೂ ಪೋಪುಣ ಅನ್ನೋ ಪರಿಸ್ಥಿತಿ ಶೋಚನೀಯ ಸ್ಥಿತಿಗೆ ಕಲಾವಿದರು ಬೈದೇರು. ಈ ಕಲಾವಿದರನ್ನ ದುಂಬುದ ಬದುಕು ದಾದ ಎತ್ತ ಬಗ್ಗೆ ದಾದ ಮಲ್ಪಡು ಒಂದು ಅಂದಾಜ ಒಂದುಜ್ಜಿ ಮಸ್ತೋ ಜನ ಅವೇನೇ ನಮ್ಮ ಒಂದು ಉಪ್ಪುನಗಲುಳ್ಳೇರು ದಾದ ಮಲ್ಪಡೊಂದೇ ಗೊತ್ತಾ ಒಂದುಜ್ಜಿ. ಕೊರೋನಾ ಎರಡನೇ ಅಲೆ ಎಲ್ಲರಿಗೂ ಸಂಕಷ್ಟ ತಂದಿಟ್ಟಿದೆ. ಆದರೆ ಕಲಾವಿದರಿಗೆ ಎರಡನೇ ವರ್ಷವೂ ಸೀಸನ್ ಕೈಕೊಟ್ಟು ಬದುಕೆ ತೂಗುಯ್ಯಾಲಿಯಾಗಿದೆ. ಸಹಾಯ ಹಸ್ತಗಳು ಒಂದಷ್ಟು ಆಸರೆಯಾಗಿವೆ. ಇವೆಲ್ಲ ತಾತ್ಕಾಲಿಕ ಪರಿಹಾರ, ಮುಂದಿನ ಜೀವನ ದೊಡ್ಡ ಪ್ರಶ್ನೆಯಾಗಿ ಕಾಡಿದೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.